ಕಾರ್ಕಳದ ಉಮಿಕಲ್ ಬೆಟ್ಟ ದೈವಗಳ ನೆಲೆಯಾಗಿತ್ತ. ಇದೇ ಕಾರಣಕ್ಕೆ ವಿವಾದಕ್ಕೆ ಕಾರಣವಾಗಿ ಪರಶುರಾಮ ಥೀಮ್ ಪಾರ್ಕ್ ಬಂದ್ ಆಯ್ತಾ. ಪಾಳು ಬಿದ್ದಿದ್ದಂತಹ ಉಮಿಕಲ್ ಬೆಟ್ಟ ಅಭಿವೃದ್ಧಿಯಾದರೂ ಇನ್ನು ಮತ್ತೆ ಪಾಳು ಬಿದ್ದ ವಿಚಾರವಾಗಿ ಇಂತಹ ಒಂದು ಅನುಮಾನ ವ್ಯಕ್ತವಾಗಿದೆ. ಅಷ್ಟಕ್ಕೂ ಈ ಅನುಮಾನ ವ್ಯಕ್ತಪಡಿಸಿದ್ದು ಬೇರಾರೂ ಅಲ್ಲ. ಅಂದು ಪರಶುರಾಮನ ಮೂರ್ತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಅದೇ ಕಾಂಗ್ರೆಸ್ ನಾಯಕರು. ಕಾರ್ಕಳದ ಉಮಿಕಲ್ ಬೆಟ್ಟ ದೈವಗಳ ಆವಾಸ ಸ್ಥಾನ. ಪರಶುರಾಮ ಥೀಮ್ ಪಾರ್ಕ್ಗೆ ಅಡ್ಡಿಯಾಯಿತು ದೈವದ ಕೋಪ. ಪ್ರಶ್ನಾ ಚಿಂತನೆ ಮಾಡಬೇಕು ಅಂದಿದ್ಯಾಕೆ ಕಾಂಗ್ರೆಸ್ ನಾಯಕರು? ಇದು 2023 ಜನವರಿ 23ರಂದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ನಡೆದಿದ್ದ ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನಾ ಕಾರ್ಯಕ್ರಮ. ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಲವು ಬಿಜೆಪಿ ನಾಯಕರ ಸಮಕ್ಷಮದಲ್ಲಿ ಪರಶುರಾಮನ ಪುತ್ಥಳಿ ಸಹಿತ ಥೀಮ್ ಪಾರ್ಕ್ ಉದ್ಘಾಟನೆ ಮಾಡಿದ್ದರು. ಆದರೆ ಅದೇ ಉಮಿಕಲ್ ಬೆಟ್ಟದ ಪರಶುರಾಮ ಥೀಮ್ ಪಾರ್ಕ್ನತ್ತ ಈಗ ಜನರು ತಿರುಗಿ ಕೂಡ ನೋಡದ ಕಾರಣ ಹೇಗಾಗಿದೆ ನೋಡಿ. ಹೌದು, ಅಂದು ದೂರದಿಂದ ನೋಡಿದಾಗ ಕಾಣುತ್ತಿದ್ದ ಪರಶುರಾಮನ ಮೂರ್ತಿ ಇಂದು ಈ ರೀತಿಯಾಗಿ ಕಾಣುತ್ತಿದೆ. ಉದ್ಘಾಟನೆಗೊಂಡ ಕೆಲವೇ ತಿಂಗಳಲ್ಲಿ ಮೂರ್ತಿಯಲ್ಲಿ ದೋಷ ಇದೆ ಎಂಬ ಕಾರಣಕ್ಕೆ ಥೀಮ್ ಪಾರ್ಕ್ ಸಾರ್ವಜನಿಕರಿಗೆ ಬಂದ್ ಮಾಡಿದ್ದೂ ಅಲ್ಲದೆ ಮೂರ್ತಿಯ ಸೊಂಟದ ಮೇಲ್ಭಾಗವನ್ನೇ ಕಿತ್ತು ಹಾಕಲಾಗಿತ್ತು. ಇದೊಂದು ದೊಡ್ಡ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಗಿ ರಾಜ್ಯದಲ್ಲೇ ಭಾರಿ ಸಂಚಲನ ಮೂಡಿಸಿತ್ತು. ಆದ್ರೆ ಇಂದು ಇದೇ ಥೀಮ್ ಪಾರ್ಕ್ ವಿಚಾರವಾಗಿ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಉಮಿಕಲ್ ಬೆಟ್ಟ ಹಿಂದೆ ದೈವಾರಾಧನೆ ನಡೆಯುತ್ತಿದ್ದ ಸ್ಥಳವಾದ ಕಾರಣ ಇದೆಲ್ಲ ಸಮಸ್ಯೆ ಬಂದಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಇದನ್ನು ಸ್ವತಃ ಪರಶುರಾಮ ಥೀಮ್ ಪಾರ್ಕ್ನ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ಇಂತಹ ಒಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆ ಉಮಿಕಲ್ ಬೆಟ್ಟ ಹೇಳುವಂಥದ್ದು ಒಂದು ಹಿಂದೆ ಅನೇಕ ದೈವಾರಾಧನೆ ಅಲ್ಲಿ ಆಗ್ತಿತ್ತು. ಕೋಟಿ ಚೆನ್ನೈಯರು ಏನೋ ಅಲ್ಲಿ ನಡ್ಕೊಂಡು ಹೋಗಿದ್ರು, ಮತ್ತು ದೈವಾರಾಧನೆ ಆಗ್ತಾಯಿತ್ತು. ಗೋಗಳು ಅಲ್ಲಿ ಇದು ಮೇಯಲಿಕ್ಕೆ ಬರ್ತಿದ್ದವು. ಹಾಗೆಲ್ಲ ಹಿನ್ನೆಲೆ ಇದೆ. ಅಲ್ಲಿ ಹಿರಿಯರಿಗೆ ಗೊತ್ತುಂಟು ಪರಶುರಾಮನ ಮೂರ್ತಿಯ ಏನಾದರೂ ಅಲ್ಲಿ ಆಗಬೇಕು. ಆಗುವಾಗ ಅಲ್ಲಿಗೆ ನಮ್ಮ ಸ್ಪಷ್ಟ ನಿಲುವು ದೈವಾರಾಧನೆಗೆ ಏನು ಹಿಂದೆ ಇತ್ತಾ, ಇಲ್ಲ ಅಲ್ಲಿ ಏನಾದರೂ ಬೇರೆ ಬೇರೆ ನಡೆಗಳಿತ್ತಾ, ಪರಶುರಾಮನ ಮೂರ್ತಿ ಹೇಗೆ ಆಗಬೇಕು. ಧಾರ್ಮಿಕ ಚಿಂತಕರು ಅನೇಕ ಚಿಂತಕರಿದ್ದಾರೆ, ಧಾರ್ಮಿಕ ಮುಖಂಡರು ಅವರೇ ಇಲ್ಲ, ಪಕ್ಷದ ಮುಖಂಡರು ಬೇಡ, ಪಕ್ಷದ ಮುಖಂಡರು ನಾವು ಹಿಂದೆ ನಿಲ್ಲಬೇಕಿದ್ರೆ ಅವರೊಟ್ಟಿಗೆ ಮಟ್ಟದಲ್ಲಿ ಅದು ಸ್ವರೂಪ ಹೋದಾಗ ಪರಶುರಾಮ ಥೀಮ್ ಪಾರ್ಕಲ್ಲಿ ಅದು ಏನೋ ಇದೆ ಅಂತೇಳಿ ಪ್ರಶ್ನೆಯಲ್ಲಿ ಹಿರಿಯರು ಮತ್ತು ಪ್ರಶ್ನೆಯರು ಹೇಳಿದ ಭಾವನೆಯಲ್ಲಿ ಬಂದಾಗ ಅದು ಅಚ್ಚುಕಟ್ಟಾಗಿ ಆಗಬೇಕು. ಈಗ ಆದಾಗ ಇನ್ನೊಂದು ಸಲ ತಪ್ಪಾಗಬಾರ್ದು. ಎಸ್, ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಮಾಡುವ ಮೊದಲು ಪ್ರಶ್ನಾ ಚಿಂತನೆ ಮಾಡಬೇಕಾಗಿತ್ತು. ಅದೇ ಕಾರಣದಿಂದಲೇ ಇಷ್ಟೆಲ್ಲ ರಾಧಾಂತಗಳು ನಡೆದು ಇಂದು ಈ ರೀತಿಯ ಪರಿಸ್ಥಿತಿ ಬಂದಿದೆ ಅನ್ನೋದು ಇವರ ವಾದ. ಹಿಂದೆ ಪಾಳು ಬಿದ್ದಿದ್ದ ಈ ಉಮಿಕಲ್ ಬೆಟ್ಟದಲ್ಲಿ ಅನಾದಿ ಕಾಲದಿಂದ ದೈವಾರಾಧನೆ ನಡೆಯುತ್ತಿತ್ತು ಎಂಬ ಹಿರಿಯರ ಮಾಹಿತಿಯಂತೆ ಇವರು ಪ್ರಶ್ನಾ ಚಿಂತನೆಯ ವಿಚಾರ ಎತ್ತಿದ್ದಾರೆ. ಹಾಗಂತ ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಈ ರೀತಿಯಾಗಲು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಕಾರಣ ಎಂಬ ಮಾತುಗಳು ಹರಿದಾಡುತ್ತಿವೆ. ಶಾಸಕ ಸುನಿಲ್ ಕುಮಾರ್ ಹಾಗೂ ಅವರ ಬೆಂಬಲಿಗರು ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಕಾರಣ ಕಾಮಗಾರಿ ಮುಂದುವರಿಸಲು ಅಡ್ಡಿ ಮಾಡ್ತಾ ಇದ್ದಾರೆ ಎಂಬ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಕೂಡ ಇದೇ ಪ್ರಶ್ನಾ ಚಿಂತನೆಯ ವಿಚಾರ ಮುಂದಿಟ್ಟಿದ್ದಾರೆ. ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲ್ಲುವಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜಾಕಿದ್ದಾರೆ. ಮತ್ತು ಅದನ್ನು ಮುಟ್ಲಿಕ್ಕೆ ಹೋದವನಿಗೆ ಅಷ್ಟು ಡೇಂಜರ್ ಉಂಟು. ಯಾಕೆಂದರೆ ಒಬ್ಬ ಸಸ್ಪೆಂಡ್ ಆಗೋದ, ಇನ್ನೊಬ್ಬರು ಜೈಲಿಗೆ ಹೋದ್ರು, ನಿಮ್ಗೆ ಗೊತ್ತಿದೆ. ಅದರಿಂದ ಅದು ಬೆಂಕಿ ಉಂಡೆ. ಪರಶುರಾಮ ದೇವರಷ್ಟೇ ಎಷ್ಟು ಭಕ್ತಿಯಿಂದ ಮಾಡಿದರೆ ಅವರೊಟ್ಟಿಗಿದ್ದಾರೆ, ಇಲ್ಲರೂ ಏನಾಗ್ತಾ ತೋರಿಸಿಕೊಟ್ಟಿದ್ದಾರೆ. ವಿದ್ವಾಂಸರೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಹಿಂದೆ ದೈವಗಳದ್ದು ಕುರು ಇತ್ತು, ಅದನ್ನೆಲ್ಲ ಇವರು ಮಾಡೋ ಹೊತ್ತಿಗೆ ಬಂಡೆಯನ್ನು ಒಡೆದಾಕಿ ಅದನ್ನು ನಾಶಪಡಿಸಿದ್ದಾರೆ. ಅದರಿಂದ ಈ ರೀತಿ ಆಯ್ತು ಅಂತ ಊರಿನ ಹಿರಿಯರೆಲ್ಲ ಮಾತಾಡ್ತಾರೆ. ಒಂದು ಧಾರ್ಮಿಕ ಚಿಂತನೆ ಚಾವಡಿ ಅಂತ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಮುಂದೆ ಇದನ್ನು ಮಾಡ್ಕೊಂಡು ಹೋಗಬೇಕು ಸರ್ಕಾರದ ಮೂಲಕ ಅನ್ನೋದು ನನ್ನ ಸ್ಪಷ್ಟವಾದ ನಿಲುವು. ಅಂತಾರೆ ಹಿಂದೆ ಈಗ ಪುನರಪಿ ಮಾಡೋದು, ಪುನಃ ಏನೋದು ಅವಘಡ ಆಗೋದು. ಆಗ ಮಾಡೋದಕ್ಕಿಂತ ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿ, ಯಾವುದೇ ಒಂದು ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಇನ್ನೊಂದು ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ. ಅಲ್ಲೆಲ್ಲ ಕಡೆ ಪ್ರಶ್ನೆ ಇಟ್ಟು ಚಿಂತನೆ ಮಾಡಿ ಮಾಡ್ತಾರೆ. ಇಲ್ಲಿ ಯಾಕೆ ಮಾಡಬಾರ್ದು?
ಪರಶುರಾಮ ಥೀಮ್ ಪಾರ್ಕ್ ಅಭಿವೃದ್ಧಿಗೆ ನಮ್ಮ ಆಕ್ಷೇಪವಿಲ್ಲ ಎಂದಿರುವ ಇವರು ಇಲ್ಲೊಂದು ಪ್ರಶ್ನಾಚಿಂತನೆ ನಡೆಯಲಿ ಅಂತ ಬೇಡಿಕೆ ಮುಂದಿಟ್ಟಿದ್ದಾರೆ. ಪರಶುರಾಮನನ್ನ ನಿಲ್ಲಿಸಿದ್ದ ಬೆಟ್ಟ ದೈವಗಳ ಜಾಗವಾದ ಕಾರಣ ಕಂಟಕ ಎದುರಾಗಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇವರ ಈ ಹೇಳಿಕೆಯ ಹಿಂದೆ ಥೀಮ್ ಪಾರ್ಕ್ನಲ್ಲಿ ಪರಶುರಾಮನ ಮೂರ್ತಿಯ ಬದಲಾಗಿ ದೈವಸ್ಥಾನ ನಿರ್ಮಾಣದ ಉದ್ದೇಶ ಇದೆಯಾ ಎಂಬ ಅನುಮಾನಗಳು ಕೂಡ ಕಾಡಿವೆ. ಒಟ್ಟಾರೆ ಒಂದು ಹಂತದಲ್ಲಿ ಮುಗಿದಿದ್ದ ಗೊಂದಲ ಮತ್ತೊಂದು ರೀತಿಯಲ್ಲಿ ಆರಂಭವಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.